ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದಿವರ ದಸರಾ ಪನ್ಪನವು ಮತ ಧರ್ಮಲಿನ ಭೇದ ಇಜ್ಜಾನಿನ ಸರ್ವ ಜನಾಂಗದ ಪರ್ಪಾಂದ್ ಹಿರಿಯ ಸಾಹಿತಿ ಡಾಕ್ಟರ್ ಹಂಪ ನಾಗರಾಜಯ್ಯ ಪಂತೆರ ಮೈಸೂರು ಚಾಮುಂಡಿ ಬೆಟ್ಟದ ನಾಡದೇವಿ ಚಾಮುಂಡೇಶ್ವರಿಗೆ ಪುರ್ಪ ಪಾಡ್ದ ಆರು ಮೈಸೂರು ದಸರಾ ಉದಿಪನ ಮಲ್ತೆರ. ಕರ್ನಾಟಕ ರಾಜ್ಯದ ಮೈಸೂರು ದಸರಾ ಲೋಕದೊರ್ಮೆಡು ಮಾಮಲ್ಲಪುದರ್ ಪಡೆದಿತ್ತದು ಗುರುವಾರ ಕಾಂಡೆ ಚಾಮುಂಡಿ ಬೆಟ್ಟಡು ಉದಿಪನಾಂಡ್ ದಸರಾ ಉದಿಪನ ದುಂಬತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಿರಿಯ ಸಾಹಿತಿ ವಿದ್ವಾಂಸರು ಡಾಕ್ಟರ್ ಹಂಪ ನಾಗರಾಜಯ್ಯ ಇಂಚ ಸಾಹಿತ್ಯ ಸಾಂಸ್ಕೃತಿಕ ರಾಜಕೀಯ ನಾಯಕರು ಚಾಮುಂಡಿ ಬೆಟ್ಟಡು ಶ್ರೀ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಂದಾದು ಪ್ರಾರ್ಥನೆ ಮಲ್ತೆರ. ಡಾಕ್ಟರ್ ಹಂಪ ನಾಗರಾಜಯ್ಯ ನಾಡದೇವಿ ಚಾಮುಂಡೇಶ್ವರಿಗೆ ಪುರ್ಪ ಪಾಡ್ದು ಮೈಸೂರು ದಸರಾ ಉದಿಪನ ಮಲ್ತೆರ. ಬೊಕ್ಕ ದಸರಾ ಕಾರ್ಯಕ್ರಮಗಳನ್ನು ಉದಿಪನ ಮಲ್ತೆರ. ಶಾಸಕರು ಜೆ.ಟಿ. ದೇವೇಗೌಡ ಗುರ್ಕಾರ್ಮೆಡು ಉದಿಪನ ಲೇಸ ನಡತಂಡ ಮುಖ್ಯಮಂತ್ರಿ ಒತ್ತು ಮುಖ್ಯಮಂತ್ರಿ ಬೊಕ್ಕ ಮಂತ್ರಿ ಮಹಾದೇವಪ್ಪ ಲೇಸಡು ಪಾಲ್ದಿತ್ತುಂಡೆರ. ಡಾಕ್ಟರ್ ಹಂಪ ನಾಗರಾಜಯ್ಯ ಮೈಸೂರು ದಸರಾ ಉದಿಪನ ಭಾಷಣ ಮಲ್ತದ ಎದುರು ಪಕ್ಷಲು ಸರ್ಕಾರ ಮಗುಪುನ ಕಾರ್ಯುಗು ಕೈಪಾಡಿರ ಬಲ್ಲಿ ಜವನ ಜವಂದಿ ಮೋದಿ ಮೋದಿ ಪಂಡದ ದುಂಬರಿಯೊಂದುಲ್ಲೆರ ಅಂಚ ಪಂಡ್ ಸರ್ಕಾರ ಅಡಿತಪ್ಪುನಂಚ ಮಲ್ಪನ ಕೆಲಸನು ಏರ್ಲ ಮಲ್ಪರೆ ಬಲ್ಲಿ ದಸರಾ ಪನ್ಪುನ ಮತ ಧರ್ಮಲನ ಭೇದ ಇಜ್ಜಾಂದಿನ ಸರ್ವ ಜನಾಂಗದ ಪರ್ಬ ಆಸ್ತಿಕತೆ ನಾಸ್ತಿಕತೆ ಪನ್ಪುನವು ದಸರಡು ಅಗತ್ಯ ಇಜ್ಜೆ ದಸರಾ ಅರಮನೆ ಪರ್ಬತ್ ಜನ ಅಜತಿನ ಸರ್ಕಾರ ನಡಪಾವನ ಪರ್ಬಾಂದ್ ಪಂಡಿರ. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಏತೆ ಅಡ್ಡಿ ಪೋಡಿಗೆ ಎದುರಾಂಡಲ ಧೈರ್ಯ ಕಳೆವನಂದೆ ಎದುರ್ಸಾದ ಗಟ್ಟಿಡು ಉಂತುದೆರ ಸಿಎಂ ಡಿ.ಸಿ.ಎಂ ಒಂಜಿ ರೀತಿಡ್ ಗರಡಿ ಇಲ್ಲಲ್ದ ಜನತಂಚ ಜಟ್ಟಿಲೊಂದು ಡಾಕ್ಟರ್ ಹಂಪ ನಾಗರಾಜಯ್ಯ ಪಂಡಿರ. ನಾನು ಮೊದಲಿಗೆ ಈ ವರ್ಷದ ದಸರಾ ಮಹೋತ್ಸವದ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಕಷ್ಟು ಮಳೆಯಾಗಿದೆ, ಎಲ್ಲ ಜಲಾಶಯಗಳು ತುಂಬಿದವೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಕಾವೇರಿ, ಕಬಿನಿ, ಅಪ್ಪರ್ ಕೃಷ್ಣ, ತುಂಗಭದ್ರಾ ಈ ನದಿಗಳಿಗೆಲ್ಲ ತುಂಬಿ ಬಾಗಿನವನ್ನು ನಾವು ಅರ್ಪಿಸಿದ್ದೀವಿ. ಎಲ್ಲ ನದಿಗಳು ಜಲಾಶಯಗಳು ಇದೇ ರೀತಿ ತುಂಬು ಹರಿಯಲಿ, ಜಲಾಶಯಗಳು ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಯಾಕಂದರೆ ಮಳೆ ಬೆಳೆ ಆದ್ರೆ ಮಾತ್ರ ಜನರು ಸಮೃದ್ಧಿಯನ್ನು ಕಂಡು ಸುಖ ಶಾಂತಿಯಿಂದ ಬಾಳಲಿಕ್ಕೆ ಸಾಧ್ಯ ಆಗ್ತದೆ. ಮಳೆ ಪ್ರಕೃತಿ ವಿಕೋಪದಿಂದ ಕಡಿಮೆ ಆದರೆ ರೈತರ ಮುಖದಲ್ಲಿ ಮಂದಹಾಸ ಕಾಣಲಿಕ್ಕೆ ಅಸಾಧ್ಯ ಆಗ್ತದೆ. ಹಾಗಾಗಿ ಈ ವರ್ಷ ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಸಂತೋಷದಿಂದ ಇದ್ದಾರೆ. ಇವತ್ತು ಬಿತ್ತನೆ, ಮುಂಗಾರು ಬಿತ್ತನೆ ಕರ್ನಾಟಕದಲ್ಲಿ 98-99% ಬಿತ್ತನೆ ಆಗಿದೆ. ತುಳುನಾಡೋರ್ ಮೆಡು ಮಾರ್ನಿಮಿದ ಉಚ್ಚಯ ಗುರುವಾರ ಸುರುವಾಂಡ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನವದುರ್ಗೆ ಆದಿಶಕ್ತಿ ಬೊಕ ಶಾರದಾ ಮೂರ್ತಿನ ಕಾಂಡೆ ಪ್ರತಿಷ್ಠೆ ಮಲ್ಪನೆತ ಒಟ್ಟುಗು ಮಾರ್ನಿಮಿ ಉಚ್ಚಯ ಬೊಕ 34ನೇ ವರ್ಷದ ಕುಡ್ಲಾ ದಸರಾ ಸುರುವಾಂಡ್.
ಸರ್ವಧರ್ಮದಕ್ಕಲು ಬರೊಂದುಪ್ಪುನ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಕೈಟ್ ತಾಪನೆ ಆದ ವಿ ಜನಾರ್ದನ ಪೂಜಾರಿ ಹಿಡಿದು ಅಭಿವೃದ್ಧಿ ಆಯಿನ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಮಾರ್ನಿಮಿ ಉಚ್ಚಯ ಬಕ ಕುಡ್ಲ ದಸರಾ ಶುರುವಾತಂಡ ಸಾರತ್ತ ಒರ್ಮನುತ್ತ ಸೊನ್ಪತ್ತ ಒಂಜಿಡ್ದಿಂಚ ಮಂಗಳೂರು ದಸರಾ ನಡತೊಂದಿತ್ತದ ಈ ಸರ್ತಿ 34ನೇ ವರ್ಷದ ಗೌಜಿಡ್ ಕಾಂಡೆ ಪ್ರಾರ್ಥನೆ ಗುರುಪೂಜದ ಒಟ್ಟುಗು ಕಾರ್ಯಕ್ರಮಲು ಶುರುವಾಂಡ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ದುಂಬುದ ಕೇಂದ್ರದ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ನ ದುಂಬಾಳ್ ತಿಡ್ಕಾಂಡೆ ಶ್ರೀ ಗೋಕರ್ಣನಾಥ ಶ್ರೀ ಅನ್ನಪೂರ್ಣೇಶ್ವರಿ ಬೊಕ ಪರಿವಾರ ದೇವರಿಗೆ ಪೂಜೆ ಕರೆತದ ಪುಣ್ಯಾಹ ಹೋಮ ನಡಪಾದ ದುಂಬತ್ತ ಮಾತೆರ್ಲ ದೇವಿರನ ನಾರಾಯಣ ಗುರುಕ್ಲೆನ ಇಂಬು ನಟ್ಟುಂಡೆರ ಭಕ್ತಿರ್ ಪುಗೆಲು ಕುಡ್ದು ಶ್ರೀ ಆದಿಶಕ್ತಿ ನವದುರ್ಗೆ ಮಹಾಗಣಪತಿ ಬಕ ಶಾರದಾ ಮೂರ್ತಿಲೆನ ಕುಡ್ಲಾ ದಸರಾ ಆರಾಧನೆದ ಮಂಟಪಗು ಕನತೆರ ಶ್ರೀ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡಿನಿ ಸ್ಕಂದಮಾತ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಇಂಚ ನವದುರ್ಗೆಲೆನ ಆದಿಶಕ್ತಿನ ಗಣಪತಿ ಬೊಕ್ಕ ಬರವುದಪ್ಪೆ ಸರಸ್ವತಿ ಮೂರ್ತಿನ ಪ್ರತಿಷ್ಠೆ ಮಲ್ತದ ಮಧ್ಯಾಹ್ನ ಪುಷ್ಪಾಲಂಕಾರ ಮಹಾಪೂಜೆ ಕರಿತೆರ ವಿ ಜನಾರ್ದನ ಪೂಜಾರಿಯರು ಬಿನ್ನಿರ್ ಬಕ ಆಡಳಿತಾಂಜನೆ ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳ ಒಟ್ಟಿಗೆ ಮಾರ್ನಿಮಿ ಉಚ್ಚಯ ಬಕ ಕುಡ್ಲಾ ದಸರಾ ಉದಿಪನ ಮಲ್ತೆರ ಈ ಸರ್ತಿದ ಕುಡ್ಲಾ ದಸರಾ ಉಚ್ಚಯದ ಬಗೆಟ್ ಸರಿಯಾದ ಗುಮನದಿ ಒಂದು ಅಪಕಪಕ ಕ್ಷೇತ್ರಕ್ಕೆ ಬತ್ತೊಂದು ಪೂಜಾರಿಯರು ದಸರಾ ಅಟ್ಟಣೆ ಮಾತ ತೂವಂದಿತ್ತೆರ ಜನಾರ್ದನ ಪೂಜಾರಿಯರು ಉಚ್ಚಯದ ಮಂಟಪಗೂ ನಡತೊಂದೇ ಬತ್ತದ ನವದುರ್ಗೆ ಆದಿಶಕ್ತಿ ಸರಸ್ವತಿ ದೇವಿನ ಇಂಬು ನಟ್ಟೊಂಡೆರ ಕ್ಷೇತ್ರ ಆಡಳಿತ ಮಂಡಳಿ ಗುರ್ಕಾರ್ಯರು ಎಚ್.ಎಸ್. ಸಾಯಿರಾಮ್ ಒತ್ತು ಗುರ್ಕಾರ್ದಿ ಊರ್ಮಿಳಾ ರಮೇಶ್ ಕುಮಾರ್ ಕಾರ್ಯಂತರ ಬಿ ಮಾಧವ ಸುವರ್ಣ ಪಣವದ ಅಧಿಕಾರಿ ಪದ್ಮರಾಜ್ ಆರ್ ಪೂಜಾರಿ ಟ್ರಸ್ಟಿಲು ರವಿಶಂಕರ ಮೀಜಾರ್ ಎಂ ಶೇಖರ ಪೂಜಾರಿ ಜಗದೀಪ್ ಸುವರ್ಣ ಸಂತೋಷ್ ಕುಮಾರ್ ಜೆ ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ ಜತೆ ಗುರ್ಕಾರ್ದಿ ಡಾಕ್ಟರ್ ಬಿ.ಟಿ. ಸಾಲಿಯಾನ್ ಒತ್ತು ಗುರ್ಕಾರ್ಯ ಡಾಕ್ಟರ್ ಬಿ.ಜಿ. ಸುವರ್ಣ ಬೊಕ ಹರಿಕೃಷ್ಣ ಬಂಟ್ವಾಳ ಎನ್ ಜಯವಿಕ್ರಮ್ ಶೈಲೇಂದ್ರ ವೈ ಸುವರ್ಣ ಚಿತ್ತರಂಜನ್ ಗರೋಡಿ ಲೀಲಾಕ್ಷ ಬಿ ಕರ್ಕೆರ ಸೂರ್ಯಕಾಂತ್ ಜಯಸುವರ್ಣ ಪಿ.ಕೆ. ಗೌರವಿ ರಾಜಶೇಖರ್ ಸೇರಿನಂಚ ಸದಸ್ಯರು ಈ ಪೊಟ್ಟಡಿತ್ತೆರ ಗಾಂಧೀಜಿ ಪಂಡ ಅವೊಂಜಿ ವ್ಯಕ್ತಿ ಆದಿಜ್ಜಂದ ಆರೊಂಜಿ ಶಕ್ತಿ ಆದಿತ್ಯರಂದು ಜಿಲ್ಲಾಧಿಕಾರಿ ಮುಲಾಯಿ ಮುಹಿಲನ್ ಪಂತೆರ ಕುಡ್ಲದ ಕ್ಲಾಕ್ ಟವರ್ ಕೈತಲ್ದ ರಾಜಾಜಿ ಪಾರ್ಕ್ಡ್ ಜಿಲ್ಲಾಡಳಿತದ ಗಾಂಧಿ ಜಯಂತಿ ಕಾರ್ಯಕ್ರಮಟು ಆರು ಪಾತಿರಿಯರು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ ಗಾಂಧಿ ಜಯಂತಿ ಕಾರ್ಯಕ್ರಮ ಕುಡ್ಲದ ಕ್ಲಾಕ್ ಟವರ್ ಕೈತಲ್ದ ರಾಜಾಜಿ ಪಾರ್ಕ್ ಉಡುಪನ ಮಹಾತ್ಮ ಗಾಂಧಿ ಮೂರ್ತಿದ ಎದುರು ನಡೆತಂಡ ಜಿಲ್ಲಾಧಿಕಾರಿ ಮುಲಾಯಿ ಮುಹಿಲನ್ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಕುಡ್ಲಾ ಮಹಾನಗರ ಪಾಲಿಕೆ ಕಮಿಷನರ್ ಕೆ ಆನಂದ್ ಗಾಂಧೀಜಿಯರ್ನ ಮೂರ್ತಿಗೆ ಮಾಲಾರ್ಪಣೆ ಮಲ್ತೆರ ಜಿಲ್ಲಾಧಿಕಾರಿ ಮುಲಾಯಿ ಮುಹಿಲನ್ ಪಾತಿರ್ದ ಗಾಂಧೀಜಿ ಪಂಡ ಅವೊಂಜಿ ವ್ಯಕ್ತಿ ಆದಿಜ್ಜಂದ ಆರೊಂಜಿ ಶಕ್ತಿ ಆದಿತ್ಯರ ತ್ಯಾಗ ಅಹಿಂಸೆನ ದುಂಬುದಿದ್ದು
ಇಡೀ ಲೋಕದ ಜನಗಳನ್ನ ಮನಸ್ಸನ್ನು ಗೆಂದದಿತ್ತೆರ ದೇಶದ ಸ್ವತಂತ್ರಡಾರಿನ ಕುಡಿಗೆ ದಿಂಜೈತದ ಆರುಕೊರ್ನ ಸಂದೇಶ ನನದ ಅಲ್ಮಗು ದೆತೊಂದು ಪೋಪುನ ಜವಾಬ್ದಾರಿ ನಮ್ಮ ಒಂದು ಪಂಡೆರ ಜೋಕ್ಲಿಗ ರಸಪ್ರಶ್ನೆ ಕಾರ್ಯಕ್ರಮದ ಇದಿತ್ತೆರ ಜಿಲ್ಲಾ ಮಟ್ಟಡು ನಡೆದಿನ ಪ್ರಬಂಧ ಪಂತೋಡು ಗೆಂದಿನ ಜೋಕ್ಲಿಗ ಪ್ರಶಸ್ತಿ ಒಲಿ ಕೊಡ್ದು ಮರ್ಯಾದೆ ಮಲ್ತೆರ ಒಂದುವೇ ಪಡ್ತೋಡು ಎಡ್ಡೆ ಮಾಸ್ಟರ್ ಟೀಚರ್ ಸೇರ್ನಂಚ ಪಾಕ ಪ್ರಶಸ್ತಿಲೇನು ಪಟ್ಟಂಡ ಗಾಂಧಿ ಟೋಪಿ ಪಾಡ್ದಿನ ಜೋಕ್ಲೆನ ಒಟ್ಟುಗು ಜಿಲ್ಲಾಧಿಕಾರಿಲು ಗಾಂಧಿ ಟೋಪಿ ಪಾಡ್ದು ಗುಮನವೈತೆರ. ಸಂದರ್ಭದಲ್ಲಿ ಸೆಪ್ಟೆಂಬರ್ 5ರಂದು ತಾಲೂಕು ತಾಲೂಕು ತಿರುವಾರ ಸಂಘ ಅರಂತೂರ ಕೊನೆ ಎರಡನೇದಾಗಿ ಪುತ್ತೂರು ಅಭಿವೃದ್ಧಿ ಅಧಿಕಾರಿ ಮಲೆನಾಡು ಗ್ರಾಮದ ಮುಖ್ಯ ಅಧಿಕಾರಿಗಳು ಬಂದಿರಲ್ಲಿ ಸ್ವೀಕರಿಸ್ತಾ ಇದ್ದಾರೆ. ಕೊನೆಯದಾಗಿ ನಗರ ಬಗ್ಗೆ ಅರಿವನ್ನ ಇತರರು ಸಹ ಕಸವನ್ನು ಎಲ್ಲಿಂದರಲ್ಲಿ ಎಸೆಯದಂತೆ ಜಾಗೃತಿ ಮೂಡಿಸುತ್ತೇನೆ. ನಾನು ನನ್ನ ಕುಟುಂಬ ಪರ್ಸಾನಿಫೈಡ್ ಬೈ ಮಹಾತ್ಮ ಗಾಂಧಿ. ಸೊ ಇವತ್ತಿನ ದಿನ ನಾವು ಎಲ್ಲರೂ ಸಹ ಆ ಚಿಂತನೆಯಲ್ಲಿ ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅನ್ನುವಂಥದ್ದೊಂದಿಗೆ ಮಹಾತ್ಮ ಗಾಂಧಿಯವರ ಚಿಂತನೆಯಲ್ಲಿ ಭಾರಿ ಸ್ಪೆಷಲ್ ಏನಂತ ಹೇಳಿದರೆ ಇಟ್ ಟಾಕ್ಸ್ ಅಬೌಟ್ ಇಟ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ದ ಪರ್ಸನ್. ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿತ್ವ ಬದುಕಿಲ್ಲಿ ನಾವು ಹೇಗೆ ಕಟ್ಕೊಳ್ಳೋದು ಅಂತಂದರೆ ಅದರಲ್ಲಿ ಸಮಾಜ ಆ ರೀತಿ ಆಗುತ್ತೆ, ದೇಶ ಆ ರೀತಿ ಆಗುತ್ತೆ, ವಿಶ್ವ ಆ ರೀತಿ ಆಗುತ್ತೆ ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡಿರೋದ್ರಿಂದ ಇವತ್ತು ಮಹಾತ್ಮ ಗಾಂಧಿಯವರ ಹುಟ್ಟುಹಬ್ಬದ ದಿವಸವಾದ ಇವತ್ತು ನಾವು ಆ ಚಿಂತನೆಯಲ್ಲಿ ನಮ್ಮ ವೈಯಕ್ತಿಕ ಬದುಕನ್ನು, ನಮ್ಮ ಚಿಂತನೆಯನ್ನು, ನಮ್ಮ ಮನಸ್ಸನ್ನು ಯಾವ ರೀತಿ ಇಟ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಬೇತೆ ಬೇತೆ ಬೇಡಿಕೆಗಳನ್ನು ದುಂಬುದಿದ್ದು ರಾಜ್ಯದೊರ್ಮೆಡ ಗ್ರಾಮ ಕರಣಿಕರು ನಡಪ ಒಂದು ಪುನಃ ಸ್ಟ್ರೈಕ್ ಬುಧವಾರ 7ನೇ ದಿನಕ್ಕೂ ಕಾರ್ದಿದಿತ್ತಂಡ ಜಿಲ್ಲೆದ ಗ್ರಾಮ ಲೆಕ್ಕಾಧಿಕಾರಿಲು ಮಿನಿ ವಿಧಾನಸೌಧದ ಎದುರು ಕಪ್ಪು ಪಟ್ಟಿ ಪಾಡ್ದು ಮೂಜಿ ದಿನ ಸ್ಟ್ರೈಕ್ ನಡಪಾದ ಐಡ್ದು ಬೊಕ್ಕ ಕೆಲಸಗೂ ಹಾಜಿರಾವಂದೆ ಸ್ಟ್ರೈಕ್ ಡುಲ್ಲೆರ. ರಾಜ್ಯದ 80,000 ಜನ ಗ್ರಾಮ ಕರಣಿಕೆರೆ ದುರ್ಸಾವೊಂದುಪ್ಪನ ಪಾಕ ಸಮಸ್ಯೆಯನ್ನು ಸರ್ಕಾರದ ದುಂಬುದಿದ್ದ ಸರ್ಕಾರ ಗುಮನ ಕೊರಂದೆ ಎತ್ತಿನೇಡ್ದ ಅವರ ಬುಡಂದೆ ಸ್ಟ್ರೈಕ್ ನಡಪಾವಂದಿಲ್ಲೇರ. ಗುರುವಾರ ಸ್ಟ್ರೈಕ್ 8ನೇ ದಿನಕ್ಕೂ ಕಾರ್ದಿತ್ತಂಡ ಗ್ರಾಮ ಲೆಕ್ಕ ದೆಪ್ಪು ನಕ್ಲಿಗೆ ಸರಿಯಾನ ಆಫೀಸ್ ಇಜ್ಜಿ ಆಫೀಸ್ಗೆ ಬುಡಾಯಿನ ಮೂಲ ಸೌಕರ್ಯ ಇಜ್ಜಿ ಸರ್ಕಾರ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿನ ಆ್ಯಪ್ ಬಿಡುಗಡೆ ಮಲ್ತದಿತ್ತದ ಅಂಡ್ ಅಗತ್ಯ ಎತ್ತಿನ ಲ್ಯಾಪ್ಟಾಪ್ ಮೊಬೈಲ್ ಏನು ಕೊಡ್ತುಜರ 21 ಮೊಬೈಲ್ ಅಪ್ಲಿಕೇಶನ್ ಗ್ರಾಮ ಲೆಕ್ಕಾಧಿಕಾರಿಯರ್ನ ಮೊಬೈಲ್ ಹಿಡ್ದು ನಡಾತಂಡ ಜಿಲ್ಲೆಡ 422 ಗ್ರಾಮಲ್ಲಿ ಇತ್ತದ ಬಜ್ಜಿ 138 ಜನ ಕೆಲಸ ಮಲ್ತೊಂದುಲ್ಲೇರ. ಬಾಕಿ ಮಾತ ಅಧಿಕಾರುలు ಜಿಲ್ಲಾಧಿಕಾರಿನ ಆಫೀಸ್ ತಾಲೂಕು ಆಫೀಸ್ಲೆಡ್ ಕೆಲಸ ಮಲ್ತೊಂದುಲ್ಲೇರ. ಇಂದಾದ್ರ ಕೆಲಸದ ಒತ್ತಡ ಹೆಚ್ಚಾತಂಡ ಈ ಕಾರಣ ಪಾಕ ಸಮಸ್ಯೆ ಉಂಡಾದಿತ್ತದ. ಈ ಮಾತ ಸಮಸ್ಯೆಯನ್ನು ಸರಿ ಮಲ್ಪಡೊಂದು ಪಂಪನ ದಿಟ್ಟೆಡ್ ಸ್ಟ್ರೈಕ್ ಮಲ್ತೊಂದುಲ್ಲೇರ. 7ನೇ ದಿನ ಬುಧವಾರ ಸಂಘದ ಜಿಲ್ಲಾ ಗುರುಕಾರ್ಯರ ಸಂತೋಷ್ ಪಾತಿರ್ದ ಗ್ರಾಮ ಕರಣಿಕರ್ನ ಪಾಕ ಬೇಡಿಕೆಲಿತ್ತದ ಕೆಲಸ ಮಲ್ಪನು ಭಾರಿ ಕಷ್ಟ ಆತಂಡ ಅಂಚಾದ ಏತ ದಿನ ಅಂದ ನಿಗಂಟಿಜ್ಜಂದ ಸ್ಟ್ರೈಕ್ ಮಲ್ತೊಂದುಲ್ಲ ಅಂದ ಪಂಡ್ಯರ. ಪ್ರಧಾನ ಕಾರ್ಯಂತರ ಅನಿಲ್ ಪೂಜಾರಿ ಪಾತಿರ್ದ ಸರ್ಕಾರ ಎಂಗ್ಲನ ನಿಜವಾಯಿನ ಬೇಡಿಕೆಯನ್ನು ನಡಪಾದು ಕೊರಡು ಸರಿಯಾಯಿನ ಸವಲತ್ತು ಒದಗಾದ ಜನ ಸಾಮಾನ್ಯರಿಗೆ ಬೊಕ್ಕ ಗ್ರಾಮ ಲೆಕ್ಕ ದೆಪ್ಪು ನಕ್ಲಿಗೆ ಒವ್ವೇ ಸಮಸ್ಯೆ ಆವಂದಿನಂಚ ತುವೋನಡೊಂದು ಮಾಧ್ಯಮಗೂ ತಿರಿಪಾಯಿರ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ನಮ್ಮ ಬೇಡಿಕೆಗಳ ಬಗ್ಗೆ ಹಲವಾರು ಬಾರಿ ಹಲವು ರೀತಿಯಲ್ಲಿ ನಮ್ಮ ಸರ್ಕಾರದ ಮನವಿಯನ್ನು ಸಲ್ಲಿಸಿರ್ತೀವಿ. ಆದರೆ ಸರ್ಕಾರ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಥವಾ ಅದನ್ನು ನಮ್ಮ ಸಮಸ್ಯೆ ಏನು ರಾಜ್ಯದಲ್ಲಿ 8,000 ಗ್ರಾಮಾಡಳಿತಾಧಿಕಾರಿಗಳಿದ್ದಾವೆ. ಈ ಗ್ರಾಮದಲ್ಲಿರುವ 8,000 ಗ್ರಾಮಾಡಳಿತಾಧಿಕಾರಿಗಳು ಎದುರಿಸಿರುವ ಸಮಸ್ಯೆ ಬಗ್ಗೆ ನಾವು ಹಲವಾರು ರೀತಿಯಲ್ಲಿ ಮನವಿಯನ್ನು ರಾಜ್ಯ ಸಂಘ ಸಲ್ಲಿಸಿತ್ತು. ಆದರೆ ಸರ್ಕಾರ ಒಂದು ಬಾರಿ ಕೂಡ ನಮ್ಮ ಸಮಸ್ಯೆ ಏನು, ಮನವಿ ಏನು ಸಲ್ಲಿಸಿದ್ದಾರೆ, ಇವ್ರದ್ದು ಬೇಡಿಕೆ ನೈಜ ಬೇಡಿಕೆನ ಅಥವಾ ಏನು ಸುಮ್ಮನೆ ಮನೆ ಕೊಡ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ನಮ್ಮನ್ನು ಸಭೆ ಕರೆದು ಮಾತಾಡಿಸುವಂಥ ಕೆಲಸ ಆಗಲಿಲ್ಲ. ಹಾಗೆ ಇಲ್ಲ ಅಂತ ಹೇಳಿದ್ರೆ ನಾವು ಇದುವರೆಗೆ ನಮ್ಮ ಸಂಘಟನೆ ಇತಿಹಾಸದಲ್ಲಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ ಒಂದು ಸಲ ಮಾತ್ರ. ಆದರೂ ಕೂಡ ಆ ನಂತರದಲ್ಲಿ ಸರ್ಕಾರನೇ ನಮ್ಮನ್ನು ಕಣ್ಣರಿಸುವ ತಂತ್ರ ಮಾಡಿಕೊಂಡು ನಮಗೆ ಮುಷ್ಕರ ನಡೆಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಈಗ ನಾವು ಆ ಮನವಿಯಿಂದಾಗಿ ನಮಗೆ ಯಾವುದೇ ರೀತಿ ಬೇಡಿಕೆ ಈಡೇರದ ಕಾರಣ ನಾವು ಮೊನ್ನೆ ಕಳೆದ 22 ಸೆಪ್ಟೆಂಬರ್ ಅಂದು ನಾವು ಚಿತ್ರದುರ್ಗದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಆಯೋಜನೆ ಮಾಡಿತ್ತು ನಮ್ಮ ರಾಜ್ಯ ಸಂಘ. ಅಲ್ಲಿ 31 ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ 236 ತಾಲೂಕಿನ ತಾಲೂಕು ಅಧ್ಯಕ್ಷರುಗಳು ಸಭೆ ಸೇರಿ ಎಲ್ಲರ ಒಕ್ಕೊರಳಿನ ನಿರ್ಣಯ ಏನಂತ ಹೇಳಿದ್ರೆ ನಾವು ಮುಷ್ಕರಕ್ಕೆ ಹೋಗಬೇಕು, ಮುಷ್ಕರಕ್ಕೆ ಇಳಿಯಿಲ್ಲ ಅಂತ ಹೇಳಿದ್ರೆ ನಮ್ಮ ಬೇಡಿಕೆಗಳು ಈಡೇರುವುದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಮನದಟ್ಟು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ.
ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಉಚ್ಚಿಲ ದಸರಾ 2024 ಗುರುವಾರ ಶುರುವಾಂಡ್ ಕಾಂಡ ನವದುರ್ಗೆ ಬೊಕ್ಕ ಶಾರದಾಂಬೆನ ಮೂರ್ತಿ ಪ್ರತಿಷ್ಠೆ ನಡೆತಂಡು ಈ ಪೊರ್ತುಡು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಹೊಸ ಆಫೀಸ್ ಉದಿಪನ ಮಲ್ತೆರ. ಕಾಪು ತಾಲೂಕದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು 2022 ಶುರುವಾಯಿನ ಉಚ್ಚಿಲ ದಸರಾ ಈ ಸರ್ತಿ 3ನೇ ವರ್ಷಗೂ ಕಾರ್ದಿದ್ದು ಗುರುವಾರ ಮಾರ್ನಿಮಿ ಉಚ್ಚಯ ಬೊಕ್ಕ ಉಚ್ಚಿಲ ದಸರಾ ಶುರುವಾಂಡ್ ಅಕ್ಟೋಬರ್ 3 ಗುರುವಾರದ್ದು 16 ಶನಿವಾರ ಮುಟ್ಟ ಉಚ್ಚಿಲ ದಸರಾ ಉಚ್ಚಯ ನಡಪರೆಯುತ್ತದೆ. ಸುರುತ ದಿನ ಕಾಂಡೆ ದೇವಸ್ಥಾನದ ಶಾಲಿನಿ ಶಂಕರ್ ಸಭಾಂಗಣಡು ನವದುರ್ಗೆ ಬೊಕ್ಕ ಶ್ರೀ ಶಾರದಾ ಮೂರ್ತಿನ ಪ್ರತಿಷ್ಠೆ ಮಲ್ತಿರ. ಒಡಿಪು ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಬೊಕ್ಕ ಬಿನ್ನೆರ್ ಉಚ್ಚಿಲ ದಸರಾ ಉದಿಪನ ಮಲ್ತಿರ. ಐದು ಬೊಕ್ಕ ವಸ್ತು ಪ್ರದರ್ಶನ ಉದಿಪನಾಂಡ್ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಶತಮಾನೋತ್ಸವ ಲೆಕ್ಕಡು ಹೊಸ ಕಾರ್ಯಾಲಯ ಕಟ್ಟದಿತ್ತದ ಈ ಪುರ್ತುಡು ಐತ ಉದಿಪನಾಂಡ್ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಮರ್ಯಾದೆ ಸಲಹೆಗಾರರು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಅಭಿವೃದ್ಧಿದ ಸಾರಥಿ ಡಾಕ್ಟರ್ ಜಿ ಶಂಕರ್ ಮೊಗವೀರ ಮಹಾಜನ ಸಂಘದ ಗುರ್ಕಾರ್ಯರು ಜಯಸಿ ಕೋಟ್ಯನ್ ದೇವಸ್ಥಾನ ಆಡಳಿತ ಸಮಿತಿ ಗುರ್ಕಾರ್ಯರು ಗಿರಿಧರ ಸುವರ್ಣ ದಸರಾ ಸಮಿತಿ ಗುರ್ಕಾರ್ಯರು ವಿನಯ ಕರ್ಕೇರ ಮಲ್ಪೆ ಮಹಾಜನ ಸಂಘದ ಒತ್ತು ಗುರ್ಕಾರ್ಯರು ಮೋಹನ ಬೆಂಗ್ರೆ ಪ್ರಧಾನ ಕಾರ್ಯಂತಿರುವ ಪಣವದ ಅಧಿಕಾರಿ ರತ್ನಾಕರ ಸಾಲಿಯನ್ ಜತೆ ಕಾರ್ಯಂತಿರು ಸುಜಿತ್ ಸಾಲಿಯನ್ ಮ್ಯಾನೇಜರ್ ಸತೀಶ್ ಅಮೀನ್ ಪಡುಕೆರೆ ಮಹಾಜನ ಸಂಘದ ಪುಂಜೋಲೆನ ಘಟಕದ ಗುರ್ಕಾರ್ದಿ ಬೊಕ್ಕ ಮಾತಾ ಪದಾಧಿಕಾರುಲು ಸದಸ್ಯರ ಬೊಕ್ಕ ಭಕ್ತರು ಈ ಪರ್ತುಡಿದ್ದಾರೆ. महालक्ष्मी प्रार्थना समर्पयामि. सुफल अवाप्ति ಇವತ್ತಿನಿಂದ ನಾಡ ಹಬ್ಬ ದಸರಾ ಪ್ರಾರಂಭವಾಗಿದೆ. ಶರನ್ನವರಾತ್ರಿಯ ಮೊದಲ ದಿನ ಉಚ್ಚಿಲ ಮಹಾಲಕ್ಷ್ಮಿ ದೇವಿಯವರಿಗೆ ನಾವು ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಿದ್ದೇವೆ. ಈ ನಾಡಿಗೆ ದೇಶಕ್ಕೆ ಸುಭಿಕ್ಷವನ್ನು ಕೊಡಲಿ, ಎಲ್ಲರಿಗೂ ಆಯುರಾರೋಗ್ಯ ಕೊಡಲಿ ಅಂತ ಆ ದೇವಿಯವರಲ್ಲಿ ನಾನು ಬೇಡಿಕೊಳ್ತೇನೆ. ಮುಖ್ಯವಾಗಿ ಎಲ್ಲರೂ ನೆಮ್ಮದಿಯಿಂದ ಬಾಳುವಂತಾಗಬೇಕು. ಎಲ್ಲರಿಗೂ ಆಯುರಾರೋಗ್ಯ ದೊರಕಿದಾಗ ಮಾತ್ರ ಒಂದು ಸುಭಿಕ್ಷ ಸಮಾಜ ನಿರ್ಮಾಣ ಆಗುತ್ತೆ. ಅದರಿಂದಾಗಿ ಸಾಂಪ್ರದಾಯಿಕವಾಗಿ ಇದುವರೆಗೆ ಏನು ಪದ್ಧತಿ ಬೆಳ್ಕೊಂಡು ಬಂದಿತ್ತೋ ನಾವು ದೇವರಿಗೆ ಪೂಜೆ ಸಲ್ಲಿಸುವಂಥದ್ದು, ಅದೇ ರೀತಿಯಲ್ಲಿ ಇವತ್ತು ದೇವಿಗೆ ನಾವು ಪೂಜೆಯನ್ನು ಸಲ್ಲಿಸಿ ಉಡುಪಿ ಜಿಲ್ಲೆಗೆ, ಉಡುಪಿ ಜಿಲ್ಲೆಯ ಜನತೆಗೆ ಎಲ್ಲ ರೀತಿಯಲ್ಲಿ ಅವರು ನೆಮ್ಮದಿಯಿಂದ ಬಾಳುವಂತಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಆ ದೇವಿ ಕರುಣಿಸಲಿ ಅಂತ ಎಲ್ಲರ ಪರವಾಗಿ ನಾನು ದೇವಿಯಲ್ಲಿ ಮನವಿ ಮಾಡ್ಕೊಳ್ತೀನಿ. ಉಚ್ಚಿಲ ದಸರಾ ಈಗಾಗಲೇ ಮಾನ್ಯ ಉಡುಪಿ DC ಅವರಿಂದ ಉದ್ಘಾಟನೆಗೊಂಡಿದೆ. ಇವತ್ತು ಬೆಳಿಗ್ಗೆಯಿಂದ ಈಗ ಭಜನಾ ಸಂಕೀರ್ತನ ಪ್ರಾರಂಭಗೊಂಡು 12 ತಾರೀಕಿನವರೆಗೆ ನಡೆಯುವಂಥ ಈ ಒಂದು ದಸರಾ ಮಹೋತ್ಸವದಲ್ಲಿ ಭಕ್ತಾಭಿಮಾನಿಗಳು ತಂಡೋಪತಂಡವಾಗಿ ಭಾಗವಹಿಸಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ.
ಹಾಗೂ ಪ್ರತಿದಿನ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಚಂಡಿಕಾಯಾಗ ಇರ್ಬೋದು, ಸಾಯಂಕಾಲ ನಡೆಯುವಂಥ ನಮ್ಮ ಕುಂಕುಮಾರ್ಚನೆ ಇರ್ಬೋದು, ಸಾರ್ವಜನಿಕ ಅನ್ನದಾನ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಬಂದು ಸಹಕರಿಸಬೇಕು. ಈ ಒಂದು ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಯಾಕಂದರೆ ನಿನ್ನೆಯಿಂದ ಜನಗಳು ತಂಡೋಪತಂಡವಾಗಿ ಬಂದು ಈ ಕ್ಷೇತ್ರಕ್ಕೆ ತಾವೆಲ್ಲರೂ ತಾಯಿಯ ಆ ಮಹಾಲಕ್ಷ್ಮಿ ತಾಯಿಯ ಕೃಪಾ ಕಟಾಕ್ಷ ಪಾತ್ರರಾಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು. 12 ತಾರೀಕಿನಂದು ನಡೆಯುವಂಥ ಜಲಸ್ತಂಭನ ಕಾರ್ಯಕ್ರಮ ಬಹಳ ವಿಭೂತಪೂರ್ವವಾಗಿ ನಡೆಯಲಿದೆ. ಯಾಕಂದರೆ ಒಂದು 30ರಿಂದ 40 ಟ್ಯಾಬ್ಲೋಗಳಿರ್ಬೋದು ಅಥವಾ ವಿವಿಧ ಸಾಂಸ್ಕೃತಿಕ ತಂಡಗಳಿರ್ಬೋದು, ತಾಯಿ 9 ದೇವರುಗಳ ಮೂರ್ತಿಗಳಿರ್ಬೋದು ಅಥವಾ ಎಲ್ಲ ನಮ್ಮ ಲೇಸರ್ ಶೋ ಇರ್ಬೋದು, ಕುಸ್ತಿ ಪಂದ್ಯಾಟ ಇರ್ಬೋದು, ದೇಹದಾಢ್ಯ ಪಂದ್ಯಾಟ ಇರ್ಬೋದು, ನಮ್ಮದು ಡ್ಯಾನ್ಸ್ ಪ್ರೋಗ್ರಾಮ್ ಇರ್ಬೋದು. ಅದರಲ್ಲಿ ಈ ವರ್ಷ ವಿಶೇಷವಾಗಿ ನಾವು ದೇವಸ್ಥಾನದ ಪ್ರಾಂಗಣದಲ್ಲಿ ನಾವು ದಾಂಡ್ಯ ನೃತ್ಯವನ್ನು ಆಯೋಜಿಸಿದ್ದೇವೆ. ಅದಕ್ಕೂ ಎಲ್ಲರೂ ಭಾಗವಹಿಸಬೇಕು. ಹಾಗೂ ವಿಶೇಷ ರೀತಿಯಲ್ಲಿ ಕುಣಿತ ಭಜನೆಯನ್ನು ಸಹ ನಾವು ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಾಂಗಣದಲ್ಲಿ ವಿಶೇಷ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರಲಿಕ್ಕಿದ್ದೇವೆ. ಇದೆಲ್ಲ ಕಾರ್ಯಕ್ರಮಕ್ಕೆ ಭಕ್ತಾಭಿಮಾನಿಗಳು ದೇಶ ವಿದೇಶ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿರ್ಬೋದು, ಎಲ್ಲ ಕಡೆಯಲ್ಲಿ ಬಂದು ಸಹಕರಿಸಬೇಕಂತೇಳಿ ಕೇಳ್ತಾ ಇದ್ದೆ. ಕುಡ್ಲ ಶಕ್ತಿನಗರದ ಶಕ್ತಿ ಬರವು ಸಂಸ್ಥೆಲನ್ನ ನಿಲೆಟ್ ವಸತಿ ಶಾಲೆದ ರೇಷ್ಮಾ ಮೆಮೋರಿಯಲ್ ಸಭಾಂಗಣಡು 155ನೇ ವರ್ಷದ ಗಾಂಧಿ ಜಯಂತಿ ಬೊಕ್ಕ ಲಾಲ್ ಬಹದ್ದೂರ್ ಶಾಸ್ತ್ರಿಯರ್ನ 120ನೇ ವರ್ಷದ ಜನ್ಮದಿನಾಚರಣೆ ನಡೆತಂಡ. ಕುಡ್ಲ ಶಕ್ತಿನಗರದ ಶಕ್ತಿ ಬರವು ಸಂಸ್ಥೆಲನ್ನ ನಿಲೆಟ್ ಶಕ್ತಿ ವಸತಿ ಶಾಲೆದ ರೇಷ್ಮಾ ಮೆಮೋರಿಯಲ್ ಸಭಾಂಗಣಡು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯರ್ನ 155ನೇ ವರ್ಷದ ಗಾಂಧಿ ಜಯಂತಿ ಬೊಕ್ಕ ದೇಶದ 2ನೇ ಪ್ರಧಾನಿ ಲಾಲ್ ಬಹದ್ದೂರ ಶಾಸ್ತ್ರಿಯರ್ನ 120ನೇ ವರ್ಷದ ಜನ್ಮ ದಿನಾಚರಣೆದ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ. ಸಂಸ್ಥೆದ ಪ್ರಧಾನ ಸಲಹೆಗಾರಿ ರಮೇಶ್ ಕೆ ಪಾತಿರ್ದ್ ಗಾಂಧೀಜಿ ಬೊಕ್ಕ ಶಾಸ್ತ್ರೀಜಿಯರ್ನ ತತ್ವ ಆದರ್ಶಲನ ಬಗೆಟ್ ಪಾತಿರಿಯರ. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕಬ್ಬುಲ್ಬುಲ್ ವಿಭಾಗದ ಜೂಕುಲು ಬರವು ಕಲ್ಪಾವನಕ್ಲು ಧರ್ಮ ಗ್ರಂಥಾಲಯನ ಪಠಣಪಾದ ಕೊರಿಯರ. ಶರಣಪ್ಪ ಮಾಸ್ಟರ್ ಮನ್ಕಿ ಸ್ವಚ್ಛತಾ ಪನ್ಪನ ಎಸೆದ ಬಗೆಟ್ ಪಾತಿರಿಯರ. ಪ್ರಿನ್ಸಿಪಾಲರ್ ವೆಂಕಟೇಶ್ ಮೂರ್ತಿ ಗುರುಕಾರ್ಮ ವಹಿಸುತ್ತಿದ್ದರ. ಸಂಸ್ಥೆದ ಆಡಳಿತಾಧಿಕಾರಿ ಡಾಕ್ಟರ್ ಕೆ.ಸಿ. ನಾಯಕ್, ವಸತಿ ಶಾಲೆದ ಪ್ರಿನ್ಸಿಪಾಲರ್ ಬಬಿತಾ ಸೂರಜ್ ಬರವು ಕಲ್ಪಾವನಕ್ಲು ಬರವು ಕಲ್ಪಾವನ ತಾಂದಿ ಬ್ಯಾಕಿ ಕೆಲಸದಕ್ಲು ಬರವು ಕಲ್ಪನಕ್ಲು ಕಾರ್ಯಕ್ರಮಟ್ಟು ಪಾಲ್ಗೊಳ್ಳುತ್ತಿದ್ದರ. ಪ್ರೇಮದಿಂದಲೇ ನೋಡು ನಮ್ಮನು ತೇ ನಮೋಸ್ತು ನಮೋಸ್ತುತೇ. ಧರ್ಮಗ್ರಂಥ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆಯ ವಿರುದ್ಧವಾಗಿ ತನ್ನ ಧ್ವನಿಯನ್ನ ಆ ಸಂದರ್ಭದಲ್ಲಿ ಎತ್ತಿದ್ರು. ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ನಾವೆಲ್ಲರೂ ಒಗ್ಗೂಡಿದಾಗ ಮಾತ್ರ ಸಾಧ್ಯ ಅನ್ನುವಂಥದ್ದು ಇತ್ತು. ಆವತ್ತಿನ ಕಾಲಘಟ್ಟದಲ್ಲಿ ಅಸ್ಪೃಶ್ಯತೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲದಿದ್ರೂ ನಮ್ಮ ದೇಶದಲ್ಲಿ ಆಚರಣೆಯಲ್ಲಿ ಇತ್ತು. ಆದರೆ ಇವತ್ತಿನ ಕಾಲಘಟ್ಟಕ್ಕೆ ಬಂದಾಗ ಅದು ಪೂರ್ತಿ ಅಲ್ಲದಿದ್ರೂ ಒಂದು 95% ತನಕ ಇವತ್ತು ಕಡಿಮೆಯಾಗಿ ಬಿಟ್ಟಿದೆ. ಇವತ್ತು ಎಲ್ಲರೂ ನಮ್ಮ ದೇಶದ ಒಳಗಡೆ ಇರುವತಕ್ಕಂಥವ್ರು ಎಲ್ಲರೂ ಸಮಾನರು ಅನ್ನುವಂಥ ಒಂದು ಸಂದೇಶ ಅದರಿಂದ ನಮಗೆ ಸಿಗ್ತಾ ಇದೆ. ಎಲ್ಲ ರಾಷ್ಟ್ರಗಳ ಧ್ವಜವನ್ನೂ ಅರ್ಧದಲ್ಲಿ ಇಳಿಸಿದರು. ಕೇವಲ ಭಾರತದ ಮಾತ್ರ ಅಲ್ಲ, ಇಡೀ ಎಲ್ಲ ದೇಶಗಳ ಧ್ವಜವನ್ನು ಅರ್ಧದಲ್ಲಿ ಇಳಿಸ್ತಾರೆ. ಆಗ ಯಾರೋ ಒಬ್ಬರು ಪ್ರಶ್ನೆ ಮಾಡ್ತಾರೆ ವಿಶ್ವಸಂಸ್ಥೆ ಮುಖ್ಯಸ್ಥರಿಗೆ ಹೋಗಿ, ಅಲ್ಲ ಸರ್, ನೀವು ಗಾಂಧೀಜಿಯವರು ತೀರಿ ಹೋದಾಗ ಕೇವಲ ಭಾರತದೊಂದು ಮಾತ್ರ ಇಳಿಸ್ಬೋದಿತ್ತು, ಯಾಕೆ ಎಲ್ಲ ದೇಶಗಳ ಧ್ವಜವನ್ನು ಇಳಿಸಿದಿರಿ ಅಂತ. ಆಗ ಮುಖ್ಯಸ್ಥರು ಉತ್ತರ ಕೊಡ್ತಾರೆ, ಇವತ್ತು ಸತ್ತು ಹೋದದ್ದು ಗಾಂಧೀಜಿ ಅಲ್ಲ, ಒಂದು ಮಹಾನ್ ವ್ಯಕ್ತಿತ್ವ, ಮಾನವೀಯತೆ ಸತ್ತು ಹೋಯಿತು. ಅದಕ್ಕೋಸ್ಕರ ನಾನು ಇವತ್ತು ಗೌರವ ಕೊಡಲಿಕ್ಕೋಸ್ಕರ ಎಲ್ಲ ದೇಶದ ಧ್ವಜವನ್ನು ಅರ್ಧಕ್ಕೆ ಇಳಿಸಿ ಗೌರವ ಕೊಟ್ಟಿದ್ದೀವಿ ಅಂತ ಅವರು ಹೇಳ್ತಾರೆ. ಕುಡ್ಲದ ಶರದಿ ಪ್ರತಿಷ್ಠಾನದ ನಿಲೆಟ್ ಅಕ್ಟೋಬರ್ 6 ಕುದ್ರೋಳಿ ದೇವಸ್ಥಾನಡು ಮುದ್ದು ಶಾರದೆ ಬೊಕ್ಕ ನವದುರ್ಗೆ ವೇಷ ಪಂಥಾದಿ ಒಂದೆರ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆದ ಜೋಕುಲು ಪಂತೊಡು ಪಾಲ್ದಿತೊನಲಿ. ಕುಡ್ಲದ ಶರಧಿ ಪ್ರತಿಷ್ಠಾನದ ನಿಲೆಟ್ ಮುದ್ದು ಶಾರದೆ ಬೊಕ್ಕ ನವದುರ್ಗೆ ವೇಷ ಪಂಥ ಅಕ್ಟೋಬರ್ 6 ಐತಾರ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಡಪರೆಯಿತದ ಆಪಗಿಟ್ ಸಂಘಟಕರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟಡ ಪಾತಿರ್ದ ಇವರ ಕುರಿಯರ. ಜೋಕ್ಲೆನ ರಜತ ಪೊರ್ತುಡಾಕ್ಲೆನ ಕಲ್ಪನ ಬದುಕಿಗೆ ಸಾಯಾಪನ ದಿಟ್ಟೆಡ್ ಈ ಸೇಸ ಕಾರ್ಯಕ್ರಮ ದಿವಂದ ಕರಿನ ವರ್ಷಲ ಈ ಕಾರ್ಯಕ್ರಮ ಮಲ್ತದ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆದ ಜೋಕುಲು ಪಾಲ್ದುತೊನಲಿಂದ ಮಾಹಿತಿ ಕುರಿಯರ.
ಈ ಸರ್ತಿ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನಡು ಈ ಪಂಥ ದಿದಿತದ ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿ, ಆಡಳಿತ ಸಮಿತಿ ಪಣವಾಧಿಕಾರಿ ಪದ್ಮರಾಜ ಪೂಜಾರಿ, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರ ಲೀಲಾಕ್ಷ ಬಿ ಕರ್ಕೆ ರೈತದ ಕಾರ್ಯಕ್ರಮ ಅಟ್ಟಣೆ ಮಂತದ ನೂದೇಟು ಎಲ್ಪದಾತ್ ಜೋಕುಲು ಪುದರ್ ಕೊಡ್ತೇರ ಪಂತುಗ್ ಸೇರಿಯರ ನನಲ ಅವಕಾಶ ಉಂಡೊಂದು ಸಂಘಟಕರ ತೆರಿಪಾಯರ ಶರದಿ ಪ್ರತಿಷ್ಠಾನದ ಕಾರ್ಯಂತೆರು ಪುನೀಕ್ ಶೆಟ್ಟಿ, ಸದಸ್ಯರು ದಿನೇಶ್ ಹೊಳ್ಳ, ಜಗದೀಶ್ ಶೆಟ್ಟಿ ವಿಜಯ್, ಭಾರತಿ ಶೆಟ್ಟಿ ಸುದ್ದಿ ಕೊಟ್ಟಿದ್ದಾರೆ. ನಡೆದ 6ನೇ ತಾರೀಕಿನಂದು ಗೋಕರ್ಣನಾಥೇಶ್ವರ ದೇವಸ್ಥಾನದ ಹೊರಾಂಗಣದಲ್ಲಿ ಮುಖ್ಯವಾಗಿ ಜನಾರ್ದನ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಸಿಕೊಡ್ತೇವೆ. ಪದಾಧಿಕಾರದ ಅಧ್ಯಕ್ಷರಾದ ಸಾಯಿರಾಮರು ಹಾಗೂ ಖಜಾಂಚಿಗಳಾದ ಪದ್ಮರಾಜ ಪೂಜಾರಿಯವರು ಹಾಗೂ ಲೀಲಾಕ್ಷ ಕರ್ಕೆರವರ ಒಂದು ವಿಶೇಷ ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬಹುದು, ಯಾಕಂದ್ರೆ ಬಹಳಷ್ಟು ಆ ದಿವಸ ಈ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಜಿಲ್ಲೆಯ ಹೆಸರಾಂತ ದಾನಿಗಳು ಹಾಗೂ ಸಮಾಜ ಪೋಷಕರ ಒಂದು ಸಹಕಾರದ ಉದ್ಘಾಟನೆ ಹಾಗೂ ಚಲನಚಿತ್ರ ನಟರು, ಕಲಾವಿದರು ಕೂಡ ಈ ಸಮಾರಂಭದಲ್ಲಿ ಬರಲಿಕ್ಕಿದ್ದಾರೆ. ಬಂಧುಗಳು ಈ ಸಂದರ್ಭದಲ್ಲಿ ಬಂದು ಇನ್ನೂ ಕೂಡ ನಮ್ಮ ಈವಾಗಲೇ ಸಾಧಾರಣ 70% ನೋಂದಣಿ ಆಗಿದೆ. 3ನೇ ತಾರೀಕು ನೋಂದಣಿ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಪಾರ್ಟಿಸಿಪೇಟ್ ಮಾಡಿದಂತ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ಹಾಗೂ ಮುಖ್ಯವಾಗಿ ಮೂಮೆಂಟ್ ಹಾಗೂ 3 ವಿಚಾರವನ್ನು ಅವರಿಗೆ ಕೊಡ್ಲಿಕ್ಕಿದ್ದೇವೆ. ನಾವು ಮಹಾತ್ಮ ಗಾಂಧೀಜಿಯರ್ನ ತತ್ವ ಆದರ್ಶ ಸೇವಾ ಕಾರ್ಯಲು ಇತ್ತದ ದಿನಕ್ಲೆಗ್ಲ ಸಂದುಣೊಂದು ಸಮಾಜ ಸೇವಕರು ದಾಮೋದರ ಶೆಟ್ಟಿ ಮಾಡರ ಮನೆ ಪಂತೆರ ಕಿನ್ನಿಗೋಳಿ ಎಸ್ಕೋಡಿಡ್ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಉದಿಪನ ಮಲ್ತದ 6 ಪಾತಿರಿಯರು. ಕಿನ್ನಿಗೋಳಿ ಪಟ್ಟಣ ಪಂಚಾಯತ್, ಕಿನ್ನಿಗೋಳಿ ವಲಯ ಟೈಲರ್ಸ್ ಅಸೋಸಿಯೇಷನ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸ್ವಸಹಾಯ ಸಂಘ ಎಸ್ಕೋಡಿ ಒಕ್ಕೂಟದ ನಿಲೆಟ್ ಎಸ್ಕೋಡಿಡ್ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಡೆತಂಡ ಸಮಾಜ ಸೇವಕರು ದಾಮೋದರ ಶೆಟ್ಟಿ ಮಾಡರ ಮನೆ ಕಾರ್ಯಕ್ರಮ ಉದಿಪನ ಮಲ್ತಿರು. ದಾಮೋದರ ಶೆಟ್ಟಿ ಪಾತ್ರಿಡ್ದು ಮಹಾತ್ಮ ಗಾಂಧೀಜಿಯರ್ನ ತತ್ವ ಆದರ್ಶ ಸೇವಾ ಕಾರ್ಯಲು ಇತ್ತದ ದಿನಕ್ಲೆಗ್ ಸಂದುಂಡು ಅರಿನ ಸ್ವಚ್ಛ ಭಾರತದ ಎನ್ನಿ ದಿನವು ನಡಪಡೊಂದು ಪಂಡೆರ. ಕಿನ್ನಿಗೋಳಿ ಯುಗ ಪುರುಷ ಸಂಪಾದಕರು ಭುವನಾಭಿರಾಮ ಉಡುಪ, ಟೈಲರ್ಸ್ ಅಸೋಸಿಯೇಷನ್ ಮರ್ಯಾದೆ ಗುರ್ಕಾರ್ಯರು ಶಂಕರ ಬಿ ಕೋಟ್ಯಾನ್, ಸಂಸ್ಥೆದ ಗುರ್ಕಾರ್ಯರು ವಸಂತ ಸಫಲಿಗ, ಜಿಲ್ಲಾ ಸಮಿತಿದ ಮೋಹನ್ ಎಸ್ಕೋಡಿ, ದಾಮೋದರ, ಕಾರ್ಯಂತಿರು ಉಷಾ, ಪಣವಾಧಿಕಾರಿ ಸುನೀತಾ ಸುವರ್ಣ, ಸರಿತಾ, ಧರ್ಮಸ್ಥಳದ ಸ್ವಸಹಾಯ ಸಂಘ ಒಕ್ಕೂಟದ ಗುರ್ಕಾರ್ಯರು ಲಕ್ಷ್ಮೀನಾರಾಯಣ, ಸೇವಾ ಪ್ರತಿನಿಧಿ ವಿಶಾಲಾಕ್ಷಿ, ಮೋನಿಕಾ, ಪಟ್ಟಣ ಪಂಚಾಯತದ ಚಂದ್ರಶೇಖರ, ಬ್ರಹ್ಮಾನಂದ, ಶಶಿಕಲಾ ಪಾಲ್ದಿಟ್ಟೊಂಡರು. ಎಸ್ಕೋಡಿ ಬಸ್ ಸ್ಟ್ಯಾಂಡ್ ಇರ್ದ ಪದ್ಮನೂರು ಶಾಲೆದ ಮುಟ್ಟ 100 ಜನ ಸ್ವಯಂ ಸೇವಕರು ಪಾಲ್ದಿತ್ತೊಂದು ನಿರ್ಮಲ ಮಲ್ತದ ಸ್ವಚ್ಛತಾ ಅಭಿಯಾನ ನಡಪಾದ ಕೊರಿಯರು. ಗಾಂಧಿ ಜಯಂತಿದ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಕೆ ಮಲ್ತೊಂದು ಇನ್ನಿ ಬೇತೆ ಬೇತೆ ಸಂಘಟನೆಗಳು ಸೇರಿದು ಈ ಕಿನ್ನಿಗೋಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಡ್ ಒಂಜಿ ಸ್ವಚ್ಛತಾ ಕಾರ್ಯಕ್ರಮ ಮಲ್ದಿರು. ಒಂದು ಬಾರಿ ಮಲ್ಲ ಒಂಜಿ ಯಜ್ಞ ಬಂದಿದೆ ಎನ್ನುವೆ ದೇವನಿಗೆ ಇಂಚಿನ ಒಂಜಿ ಕಾರ್ಯಕ್ರಮ ನಮ್ಮ ಒಂಜಿ ಒಂದು ದೇವರೆಗಳ ಸಮರ್ಪಣೆ ಹಾಕೊಂಡು ದೇವ ನಮ್ಮ ಒಟ್ಟಾರ ಏತು ಕ್ಲೀನ್ ಇತ್ತಂಡ ನಮ್ಮ ಅಂಚೆನೆ ನಮ್ಮ ಇಲ್ಲಂದ ಇದ್ದ ಕ್ಲೀನ್ ಉಡುಪ ಅವೇ ರೀತಿ ವ್ಯವಸ್ಥೆಯನ್ನು ನಮ್ಮ ಈ ಕಿನ್ನಿಗೋಲಿ ಪಟ್ಟಣ ಪಂಚಾಯತ್ಗಳು ಇಂಚೆನೆ ಮಲ್ತೊಂದು ಇದ್ದದು. ಪ್ರತಿಯೊರೆಗಳ ಉಲ್ಲಾಸ ಹುರುಪು ಚೈತನ್ಯ ಕುರಿತು ಮಾತೆರೆಗಳ ಒಂಜಿ ಏಕತಾ ಭಾವನೆ ಪುಟ್ಟನಂಚಿತ್ತಿನ ಒಂಜಿ ಈ ಸಮಾಜ ನಿರ್ಮಾಣ ಆವಡು ಈ ಇಂಚಿನ ಕಾರ್ಯಕ್ರಮ ಮಲ್ತದು ಆ ಮೋದಿಜಿನ ಆ ಒಂಜಿ ಕಲ್ಪನೆ, ಆ ಸ್ವಾಮಿ ವಿವೇಕಾನಂದರ ಕಲ್ಪನೆಯನ್ನು ಐಕೆಂಗಳು ಸ್ಫೂರ್ತಿ ಕೊರಪಿಲಕ್ಕೆ ಆವಡು ಪಂಡದು ಈ ಕಾರ್ಯಕ್ರಮ ಎಡ್ಡ ರೀತಿ ನಡಪಣ್ಣಕ್ಕೆ ಮಾತ ಸೇರಿದಿನ ಮಾತೆರೆಗಳ ದೇವರ ಆಯುಷ್ಯ, ಆರೋಗ್ಯ, ಭಾಗ್ಯ, ನೆಮ್ಮದಿನ ಕೊಟ್ಟು ನನ್ನಲಾತು ಸಮಾಜ ಸೇವೆ ಮಲ್ಪ ಶಕ್ತಿ ಸಾಮರ್ಥ್ಯ ಕೊರಟ ಬಂದು ಪ್ರಾರ್ಥನೆ ಮಾಡ್ತಾರೆ. ಎತ್ವಾಸಿ ಸಾಮರ್ಥ್ಯದ ಜೋಕ್ಲನ ವರ್ತನೆ ಬಗ್ಗೆ ಇಲ್ಲದಕ್ಕೂ ಪೋಡಿನ ಅಗತ್ಯ ಇಜ್ಜಿಂದ ಮಾನಸಿಕ ಆರೋಗ್ಯದ ಸಂಪನ್ಮೂಲ ವ್ಯಕ್ತಿ ರಮೀಳಾ ಶೇಖರ್ ಪಂತ್ಯರ ಶಕ್ತಿನಗರದ ಸಾನ್ನಿಧ್ಯ ವಸತಿ ಶಾಲೆಡ್ ಜೋಕ್ಲನ ಇಲ್ಲದಕ್ಲಿಗ್ ಬೊಕ್ಕ ಬರವು ಕಲ್ಪಾವನಕ್ಲಿಗ್ ನಡಪಾಯಿನ ಸಬಿಟ್ 6 ಪಾತಿರಿಯರು. ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಜೋಕ್ಲನ ವಸತಿ ಶಾಲೆಡ್ ಜೋಕ್ಲನ ಇಲ್ಲದಕ್ಲಿಗ್ ಬೊಕ್ಕ ಬರವು ಕಲ್ಪಾವನಕ್ಲ ಸಭೆ ಅಟ್ಟಣೆ ಮತದಿತ್ತೆರ. ಆಡಳಿತಾಧಿಕಾರಿ ವಸಂತಕುಮಾರ್ ಸುರುತ ಪಾತ್ರ ಪಂಡದ ಈ ಜೋಕ್ಲೆಗಾದ ಅಂತಾರಾಷ್ಟ್ರೀಯ ಗುಣಮಟ್ಟದ ಬರವು ಸಂಸ್ಥೆ ತಾಪನೆ ಅರುಂಡು ದಾನಿಲು ಧರ್ಮರಾಜ್ ಅಸೋಸಿಯೇಟ್ ಸಂಸ್ಥೆದ ಧರ್ಮರಾಜಿಂದೆನ ಕಟದು ಕೊರಿಯರ ದುಂಬು ಬೈತೆರ ಇಸೇಸ ಎತ್ವಾಸಿ ಸಾಮರ್ಥ್ಯದ ಜೋಕ್ಲೆಗು ಆಟಿಸಮ್ ಸೆಂಟರ್ಗಾದ 3 ಕೋಟಿ ರೂಪಾಯಿ ಖರ್ಚಡು ಜಾಗೆದೆ ತೊಂದುಂಡು ಇತ್ತದ ಶಾಲೆದ ಕೈತಳ್ಳಿ ಒಂದನ್ನು ಕಟ್ಟೆರ ಉಂಡೊಂದು ಪಂಡ
ಪಂಡ್ಯರ ಮಾನಸಿಕ ಆರೋಗ್ಯದ ಸಂಪನ್ಮೂಲ ವ್ಯಕ್ತಿ ರಮೀಳಾ ಶೇಖರ್ ಮಲ್ಲಪಿನರದು ಪಾಲ್ದಿತ್ತೊಂದು ಪಾತ್ರದ ಯತ್ವಾಸಿ ಸಾಮರ್ಥ್ಯದ ಜೋಕ್ಲನ ವರ್ತನೆ ಬಗೆಟ್ ಇಲ್ಲದಕ್ಲು ಪೋಡಿನ ಅಗತ್ಯ ಇಜ್ಜಿ ಅವು ಜೋಕುಲು ಅಕ್ಲನ ಮನಸ್ಸುಡುಪ್ಪನೇನು ತೆರಿಪಾಯಿರ ಸಾಧ್ಯ ಒಂದುಪ್ಪನಗ ಈ ರೀತಿ ವರ್ತನೆ ತೋಜಾವಿರ ಒಂದು ಸರಿಯಾದ ಉಪ್ಪುನಕ್ಲು ಸತ ಕೆಲವು ಸರ್ತಿ ತೋಜಾವನ ವರ್ತನೆ ಆದುಂಡು ಅಂಚಾದ ಇನ್ನು ಗಂಭೀರವಾದಿತ್ತೊನಂದೆ ಐಕ್ ದಾನೆ ಮಲ್ಪಲಿಂದ ಗುಮನ ಕುರುಡು ಈ ಜೋಕ್ಲೆಂತುನಗ ನಮ್ಮ ವರ್ತನೆ ರೀತಿಡ್ ಬದಲಾವಣೆ ಮಲ್ತೊನ್ನಗ ಜೋಕ್ಲೆಡಲ ಒಂದು ಬದಲಾವಣೆಯೊಂದು ಪಂಡ್ಯರ ಸಾನ್ನಿಧ್ಯ ವಸತಿ ಶಾಲೆ ಬಗ್ಗೆ ತರಬೇತಿ ಸಂಸ್ಥೆದ ಜೋಕ್ಲೆಡ್ದ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತದು ಭಸ್ಮಾಸುರ ಮೋಹಿನಿ ಆಟ ಮುರಿದು ಬತ್ತಂಡು ಆ 3 ಕೋಟಿ ಮೊತ್ತವನ್ನು ಅವರಿಗೆ ನೀಡಿ ರಿಜಿಸ್ಟ್ರೇಷನ್ ಮಾಡಿ ಅರ್ಜುನ್ ಫೌಂಡೇಶನ್ ಅಂತವರ ಫೌಂಡೇಶನ್ ಇದ್ದದಕ್ಕೆ ರಿಜಿಸ್ಟ್ರೇಷನ್ ಮಾಡಿ ಅದನ್ನು ಪಡ್ಕೊಂಡದ್ದು ಮಾತ್ರ ಅಲ್ಲ, ಧರ್ಮರಾಜ್ ಅವರ ಬಳಿ ಸುಮಾರು 2-3 ಸಭೆಗಳು ನಡೆಯಿತು. ಇಲ್ಲಿ ಧರ್ಮರಾಜ್ ಅವರು ಒಂದು ಮಾತು ಹೇಳಿದರು, ಈ ಶುಡ್ ಬಿ ಎ ಇಂಟರ್ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿಕೊಂಡು, ಆ ರೀತಿ ಆಗಬೇಕು ಅಂತ ಹೇಳಿದರು. ಅದಕ್ಕೆ ಬೇಕಾದಂಥ ನಕ್ಷೆ ತಯಾರಾಗಿದೆ, ಕೆಲಸ ರೆಡಿಯಾಗಿದೆ, ಕೆಲಸ ನಡೆಯುತ್ತಾ ಇದೆ. ಇನ್ನು ಮುಂದಿನ ನಮ್ಮದೊಂದು ಆಸೆ ಇತ್ತು, ನಮ್ಮ ಮಕ್ಕಳು ಹಾಸ್ಟೆಲ್ಗೆ ಹೋಗಬೇಕಾದ್ರೆ ಸುತ್ತು ಬಳಸಿ ಮಾರ್ಗದಿಂದ ಹೋಗ್ತಾ ಇದ್ರು. ಎಲ್ಲರ ಆಸೆ, ನಮ್ಮ ಟ್ರಸ್ಟಿಗಳ ಎಲ್ಲರ ಆಸೆ, ಈ ಮಾರ್ಗವನ್ನು ಬಿಟ್ಟು ಈ ಜಾಗದೊಳಗಿಂದಲೇ ಹೋಗಬೇಕು ಅಂತ ಹೇಳಿಕೊಂಡು ಅದೊಂದು ಆಸೆ ಈಡೇರಿದೆ. ಈಗ ಮಕ್ಕಳು ಇಲ್ಲಿಂದ ಬಿಟ್ಟರೆ ನೇರವಾಗಿ ಹಾಸ್ಟೆಲ್ಗೆ ಹೋಗ್ತಾರೆ. ನಮಗೆ ಸ್ವಲ್ಪ ಜಿಗುಪ್ಸೆ ಆಗಿ ಫ್ರಸ್ಟ್ರೇಷನ್ ಆಗುವಾಗ ನಮ್ಮದೇ ವರ್ತನೆ ಚೇಂಜ್ ಆಗುತ್ತೆ. ನಮಗೆ ಹೇಗೆ ಹೇಳಬೇಕು, ಹೇಗೆ ವರ್ತಿಸಬೇಕು, ಎಷ್ಟೋ ಡೆಫಿನೆಟ್ ಇಲ್ಲಿ ಪೇರೆಂಟ್ಸಿಗೆ ನಿಮ್ಗೆ ಗೊತ್ತಿದೆ ನಾನು ಏನು ಮಾತಾಡ್ತೇನೆ ಅಂತೇಳಿ. ಕೆಲವೊಮ್ಮೆ ಸಿಟ್ಟು ಬಂದಾಗ ನಾವು ಏನೋ ಒಂದು ಹೇಳಿಬಿಡ್ತೇವೆ, ಏನೋ ಮಾಡಿಬಿಡ್ತೇವೆ, ಕೈಯಲ್ಲಿ ಇದ್ದದನ್ನು ಬಿಸಾಡ್ತೇವೆ. ಆಮೇಲೆ ನಮಗೆ ಅನ್ನಿಸ್ತದೆ ಹಾಗೆ ಮಾಡಬಾರ್ದು ಅಂತ ಹೇಳಿ. ಇದು ಯಾಕೆ ಅಂತ ಹೇಳಿದರೆ ಅಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಈ ಮಕ್ಕಳಿಗೆ ಕೆಲವೊಮ್ಮೆ ಏನಾಗ್ತದೆ, ಆ ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಇಮಿಡಿಯೇಟ್ ಆ ರಿಯಾಕ್ಷನ್ ಅವರಲ್ಲಿ ಬರೋದಿಲ್ಲ. ಅದರಿಂದ ನಮಗೆ ಬಿಹೇವಿಯರ್ ಇಶ್ಯೂಸ್ ನಾವು ಕಾಣ್ತೇವೆ. ದುಬೈಡ್ ಗಡಿನಾಡ ಕನ್ನಡಿಗರ್ನ ಉತ್ಸವ ಅಕ್ಟೋಬರ್ 13 ಒಂದುಂಡು ಮಾತ ಸಾಹಿತ್ಯ ಅಭಿಮಾನಿಲು ಪಾಲ್ದೆತನುಡೊಂದು ಕಲ್ಕುರ ಪ್ರತಿಷ್ಠಾನದ ಗುರ್ಕಾರ್ಯರು ಪ್ರದೀಪ್ ಕುಮಾರ ಕಲ್ಕುರ ಕೇನೊಂದೇರ ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ಗುರ್ಕಾರ್ಯರು ಪ್ರದೀಪ್ ಕುಮಾರ ಕಲ್ಕುರ ಕುಡ್ಲದ ಪತ್ರಿಕಾ ಭವನಡು ಬುಧವಾರ ಸುದ್ದಿಕೊಟ್ಟು ಪಾತ್ರದ ದುಬೈಡ್ ಅಕ್ಟೋಬರ್ 13 ಗಡಿನಾಡ ಉತ್ಸವ ಒಂದುಂಡು ಕಲೆ ಸಾಹಿತ್ಯ ಸಂಸ್ಕೃತಿ ಸಾಧಕ ಶ್ರೇಷ್ಠ ಜನಕಲಿನ ಗುರ್ತ ಮಲ್ತದ ಮರ್ಯಾದೆ ಮಲ್ಪನ ಕಾರ್ಯನು ಎಂಕುಲು ಬುಡಂದೆ ಮಲ್ತೊಂದು ಬೈದಾಂತ್ ಪಂಡ್ಯರ ಕಾಸರಗೋಡುನು ಮೂಲವಾದಿ ಒಂದು ಸುರು ಮಲ್ತದಿನ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಇತ್ತೆ ಕನ್ನಡ ನಾಡ್ದ ಒಂಜಿ ಭಾಗ ಅದು ಬುಡಂದೆ ಕೆಲಸ ಮಲ್ತೊಂದು ಬೈದಂಡ ಗಡಿನಾಡ್ದ ಪುರ್ಲುನು 3ನೇ ವರ್ಷದ ಕಾರ್ಯಕ್ರಮ ಅದು ದುಬೈಡ್ ಅಕ್ಟೋಬರ್ 13 ಐತಾರ ದುಬೈದ ಪ್ರೈವೇಟ್ ಶಾಲೆಡ್ ಕಾರ್ಯಕ್ರಮ ದಿವಂದ ಸಾಂಸ್ಕೃತಿಕ ಕಾರ್ಯಕ್ರಮ ಬೂಕ್ಲೆನ ಪ್ರದರ್ಶನ ಮಾರುನ ಯಕ್ಷಗಾನ ಸಂಗೀತ ಕಬಿಕೂಟ ಇಂಚ ಪಾಕ ಕಾರ್ಯಕ್ರಮಲೆನ ದಿವಂದಾಂದ್ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿದ ತಾಪಕರ ಪ್ರದೀಪ್ ಕುಮಾರ ಕಲ್ಕುರ ತಿರುಪಾಯರ ಕರ್ನಾಟಕ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು AR ಸುಬ್ಬಯ್ಯ ಕಟ್ಟೆ ಗಡಿನಾಡ ಉತ್ಸವ ಸಮಿತಿದ ಸಂಚಾಲಕರು ZA ಕಯ್ಯಾರ್ ಸಂಯೋಜಕರು ವಿಜಯಕುಮಾರ್ ಶೆಟ್ಟಿ ಗಾಣದ ಮೂಲೆ ಸುದ್ದಿ ಕೊಟ್ಟಿದ್ದಾರೆ. 3ನೇ ವರ್ಷದ ಕಾರ್ಯಕ್ರಮವಾಗಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಸಂರಕ್ಷಣೆಯೊಂದಿಗೆ ಅಥವಾ ಸಹಯೋಗದೊಂದಿಗೆ ಇಲ್ಲ ಅದರ ಒಂದು ಸರ್ಕಾರದ ಒಂದು ಗೌರವದ ವ್ಯವಸ್ಥೆಯೊಂದಿಗೆ ಇದೇ ಅಕ್ಟೋಬರ್ 13 ಆದಿತ್ಯವಾರದಂದು ದುಬೈಯ ಪ್ರೈವೇಟ್ ಶಾಲೆ ಓದ್ ಮೇತಾ ದುಬೈ ಇಲ್ಲಿ ಒಂದು ದಿನದ ಪೂರ್ತಿ ದುಬೈ ಗಡಿನಾಡ ಉತ್ಸವವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮ ಬೇರೆ ಬೇರೆ ರೀತಿಯಲ್ಲಿ ಅನಾವರಣಗೊಳ್ಳಲಿದ್ದು ಅಲ್ಲಿಯ ಸಾಧಕರುಗಳು ಅಥವಾ ಅಲ್ಲಿಯ ಉತ್ಪನ್ನಗಳು ಇಲ್ಲ ಅಲ್ಲಿಯ ವಿಶೇಷತೆಗಳನ್ನು ಅದರ ಪ್ರದರ್ಶನ ಪುಸ್ತಕ ಮಾರಾಟ ಇದೆಲ್ಲವನ್ನೂ ಒಳಗೊಂಡಂತೆ ನಮ್ಮ ಈ ಪ್ರದೇಶದ ಅಥವಾ ಅಲ್ಲಿಯ ಸಾಂಸ್ಕೃತಿಕ ಸರದಾರರುಗಳ ಒಂದು ಸಂಪನ್ನತೆಯೊಂದಿಗೆ ಅನಾವರಣದೊಂದಿಗೆ ದಿನಪೂರ್ತಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದು ಯಕ್ಷಗಾನ ಇರ್ಬೋದು ಅಥವಾ ದೈವರು ದೇವ ಸಂಗೀತ ಅಥವಾ ಕವಿಗೋಷ್ಠಿ ಇಂತಹ ಎಲ್ಲ ಚಿಂತನೆಗಳು ಇರ್ಬೋದು. ಭಗವದ್ಗೀತೆದ ಮಿತ್ ಭಾರಿ ಶ್ರದ್ಧೆದಿದ್ದು ಗೀತಾಚಾರ್ಯನ ಇಸೇಸ ಭಕ್ತರಾದಿತ್ತಿನಾರ್ ಗಾಂಧೀಜಿಂದ ಪರ್ಯಾಯ ಪುತ್ತಿಗೆ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಪಂತೆರ ಒಡಿಪುಡು ಗಾಂಧಿ ಸ್ಮೃತಿ ಕಾರ್ಯಕ್ರಮವನ್ನು ಉದಿಪನ ಮಲ್ತದ 6 ಆಶೀರ್ವಚನ ಕೊರಿಯರ.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಉಡುಪಿ ಜಿಲ್ಲೆ ಬೊಕ್ಕ ಅಖಿಲ ಭಾರತ ಜನಜಾಗೃತಿ ವೇದಿಕೆ ಉಡುಪಿ ಜಿಲ್ಲೆದ ಒಟ್ಟು ಸಿರಿಗೇಡು ಮಹಾತ್ಮ ಗಾಂಧೀಜಿಯರ್ನ 155ನೇ ವರ್ಷದ ಜನ್ಮದಿನಾಚರಣೆಯಲ್ಲಿ ಕೊಡುಬುದಾರ ಒಡಿಪು ಶ್ರೀಕೃಷ್ಣ ಮಠದ ಅಂಗನೋಡು ಗಾಂಧಿ ಸ್ಮೃತಿ ಮಾಮಲ್ಲ ಜನಜಾಗೃತಿ ಜಾಥಾ ಬೊಕ್ಕ ಸಭೆ ಅಟಣೆ ಆದಿತ್ತಂಡ ಮಾಮಲ್ಲ ಜನಜಾಗೃತಿ ಜಾಥಾ ನಡಪಾಯಿ ಬೊಕ್ಕ ಸಭಾಲೇಸು ನಡತಂಡ ಅಖಿಲ ಭಾರತ ಜನಜಾಗೃತಿ ವೇದಿಕೆದ ಒಡಿಪು ಜಿಲ್ಲಾ ಕಾರ್ಯಾಂತರ ನಿರ್ದೇಶಕರ ನಾಗರಾಜ್ ಶೆಟ್ಟಿ ಮಾತ್ರ ಎತ್ಕೊಂಡರು. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರ ಬೊಕ್ಕ ಪರ್ಯಾಯ ಪುತ್ತಿಗೆ ಮಠದ ಕಿರಿಯ ಸ್ವಾಮೀಜಿ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರ ಪಾಲ್ದಿತ್ವನ್ನ ಸಭೆಟ್ ಪರ್ಯಾಯ ಪುತ್ತಿಗೆ ಮಠಾಧೀಶರ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರ ಕಾರ್ಯಕ್ರಮ ಉದೀಪನ ಮಲ್ತಿರ. ಸ್ವಾಮೀಜಿಯರ ಬೊಕ್ಕ ಬಿನ್ಯರ ಗಾಂಧೀಜಿಯರ್ನ ಪಟುಕು ಪುರ್ಪ ಪಾಡಿಯರ ಜನಜಾಗೃತಿ ವೇದಿಕೆದ ರಾಜ್ಯ ಕಾರ್ಯಂತ ನಿರ್ದೇಶಕರ ವಿವೇಕ್ ವಿನ್ಸೆಂಟ್ ಪಾಯ್ಸ್ ವೇದಿಕೆದ ಇಡೀ ವರದಿನ ದುಂಬುದಿದು ಪಾತಿರಿಯರ. ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಶ್ರೀಕೃಷ್ಣ ದೇವರಿಗೆ ಭಾರಿ ಪ್ರೀತಿದ ಕಾರ್ಯಕ್ರಮವೊಂದು ದಾಯಪಂಡ ಭಗವದ್ಗೀತದ ಮಿತ್ತು ಭಾರಿ ಶ್ರದ್ಧೆದಿದ್ದ ಗೀತಾಚಾರ್ಯನ ವಿಶೇಷ ಭಕ್ತರ ಆದಿತ್ಯನಾರ ಗಾಂಧೀಜಿ ವಿಶ್ವಗೀತ ಪರ್ಯಾಯಗೂ ಒಂದು ಎಡ್ಡೆ ಅರ್ಥ ಕೊಡ್ತುಂಡು ಭಗವದ್ಗೀತೆ ಹಿಡ್ದು ಅಹಿಂಸೆದ ಉಮೇದು ಪಡೆಯಿನಾರ ಗಾಂಧೀಜಿ ಈ ಅಹಿಂಸೆಡ್ದೆ ಸ್ವತಂತ್ರ ತಿಕ್ಕಂಡು ಕೃಷ್ಣ ಹಿಂಸೆ ಮಲ್ತಂದು ದೂರ ಉಂಡು ಒಂದು ಸರಿಯತ್ತು ಕೃಷ್ಣರ್ದು ಮಹಾ ಹಿಂಸೆ ತತ್ತು ಪೋದಿತ್ತಂಡು ಕೃಷ್ಣೆಲ್ಲ ಅಹಿಂಸೆ ಬೋಧನೆ ಮಲ್ತೆ ಗಾಂಧಿಯರ್ಲ ಅಹಿಂಸೆ ಬೋಧನೆ ಮಲ್ತೆರಂದು ಸ್ವಾಮೀಜಿ ಪಂಡಿರ ಅಮಲು ಬುಡ್ನಕ್ಲು ಬೊಕ್ಕ ಅಕ್ಲೆನ ಇಲ್ಲಲ್ದಕ್ಲು ಅಭಿಪ್ರಾಯ ತೆರಿಪಾದ ಸಮಾಜಡು ಎಡ್ಡೆ ನರಮಾನಿಯಾದ ಪೊರ್ಲುಡು ಬದುಕೊಂದುಪ್ಪನ ಬಗೆಟ್ ತೆರಿಪಾಯಿರ. ಧಾರ್ಮಿಕ ಚಿಂತಕರ ದಾಮೋದರ ಶರ್ಮ ಬಾರ್ಕುರು ದಿಕ್ಸೂಚಿ ಭಾಷಣ ಮಲ್ತದ ಧರ್ಮಸ್ಥಳ ಕ್ಷೇತ್ರದ ಪಾಕ ಸೇವಾ ಕಾರ್ಯಕ್ರಮಲೆಡ್ ತನಕ ಭಾರಿ ಪ್ರೀತಿದ ಕಾರ್ಯಕ್ರಮ ಮಧ್ಯವರ್ಜನ ಶಿಬಿರ ಅಂದ ಹೆಗ್ಗಡೆರ್ ಪಂಪೆರ ದಾಯಿಪಂಡ ಕತ್ತಲೆಡ್ ಬೂರ್ನಕ್ಲೆನ ಅವು ಬೊಲ್ಪು ಕನಪುಂಡು ವಿಶ್ವಗೀತ ಪರ್ಯಾಯ ಪೊರ್ತುಡು ಅಮಲ್ ಅಭ್ಯಾಸ ಹೊಡೆದು ಬುಡುಗಡೆ ಅಪ್ಪನ ಮಾತೆರ್ಲ ಮನುಷ್ಯತ್ವರ್ದು ದೈವತ್ಯದ ಕಡೆಗೆ ಪೋಂದುಲ್ಲೆರಂದು ಪಂಡೆರ. ಒಡಿಪು ಜಿಲ್ಲಾ ಜನಜಾಗೃತಿ ವೇದಿಕೆದ ತಾಪಕ ಗುರ್ಕಾರ್ಯರ ಅಪ್ಪಣ್ಣ ಹೆಗ್ಡೆರೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ವೇದಿಕೆದ ಮರ್ಯಾದೆ ಸಲಹೆಗಾರರು ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಹಾಳು ಅಭ್ಯಾಸಗೋ ಬಲಿ ಐನಕ್ಲಿಗ್ಲ ಸಮಾಜಡು ಮರ್ಯಾದೆ ಉಣ್ಣೊಂದು ಪಾಕ ವರ್ಷಲೆಡ್ದು ವೇದಿಕೆ ತೆರಿಪಾವೊಂದು ಬೈದಂಡು ಅಪ್ಪೆಲ್ಲಿಗೆ ಸ್ವಾಭಿಮಾನದ ಬದುಕು ಕೊರಡೊಂದು ಚಿಂತನೆ ಮಲ್ತದ ಸಂಘ ಕಟ್ಟದ ಕಾರ್ಯಕ್ರಮ ಮಲ್ತಿನಾರ ವೀರೇಂದ್ರ ಹೆಗ್ಗಡೆರಂದು ಪಂಡ್ಯರ. ದೇವದತ್ತ ನವೀನ್ ಅಮೀನ್ ಸತ್ಯಾನಂದನ ದಯಾನಂದ ಹೆಜಮಾಡಿ ವೀರೇಂದ್ರ ಕೃಷ್ಣ ಶೆಟ್ಟಿ ಉದಯಕುಮಾರ್ ಹೆಗ್ಡೆ ಉಮೇಶ್ ಶೆಟ್ಟಿ ಸುಧಾಕರ ಆಚಾರ್ಯ ಬೈಂದೂರಿಂಚ ಜನ ಜಾಗೃತಿ ವೇದಿಕೆದ ತಾಲೂಕು ಗುರ್ಕಾರ್ಯರು ಪದಾಧಿಕಾರಿಗಳು ಪಾಲ್ಗೊಂಡರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕಾರ್ಯತ್ವವನ್ನು ನಿರ್ದೇಶಕರ ಅನಿಲ್ ಕುಮಾರ್ SS ಪುತ್ತಿಗೆ ಮಠದ ದಿವಾನರ ನಾಗರಾಜ ಆಚಾರ್ಯ ಕಾರ್ಯಕ್ರಮಟು ಪಾಲ್ಗೊಂಡರು. ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಕೃಷ್ಣನ ವಿಶೇಷ ಭಕ್ತರಾಗಿದ್ದಾರೆ, ಗೀತಾಚಾರ್ಯನ ವಿಶೇಷ ಭಕ್ತರಾಗಿದ್ದಾರೆ. ಅವರ ಜಯಂತಿ ಕೃಷ್ಣನ ಸನ್ನಿಧಾನದಲ್ಲಿ ಜನಜಾಗೃತಿಯ ಮುಖಾಂತರ ನಡೀತಾ ಇರುವುದು ಇದು ಅತ್ಯಂತ ಒಂದು ಯೋಗ್ಯವಾದಂತಹ ಕಾರ್ಯಕ್ರಮ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಹೇಳಿ ಕೇಳಿ ಪುತ್ತಿಗೆಯ ಈ ಪರ್ಯಾಯ ಮಹೋತ್ಸವ ಈ ಸರಿ ವಿಶ್ವ ಗೀತಾ ಪರ್ಯಾಯ ಅನ್ನುವ ಹೆಸರಿನಲ್ಲಿ ನಡೆಯುತ್ತದೆ. ಆದ್ದರಿಂದ ಈ ಗೀತಾ ಪರ್ಯಾಯದ ಪರ್ವಕಾಲದಲ್ಲಿ ನೀವೆಲ್ಲ ವ್ಯಸನ ಮುಕ್ತರಾಗಿ ಹೊಸ ಬದುಕಿಗೆ ಬರ್ತಾ ಇದ್ದೀರಿ ಅಂತಂದರೆ ಮಾನವರಾದಂತಹ ನೀವು ಮಾಧವತ್ವದ ಕಡೆಗೆ ಹೊರಟಿದ್ದೀರಿ ಅಂತ ತಾತ್ಪರ್ಯ. ಮದ್ಯಪಾನ ದುಶ್ಚಟಕ್ಕೆ ಬಲಿಯಾದವರಿಗೂ ಕೂಡ ಸಮಾಜದಲ್ಲಿ ಗೌರವ ಇದೆ, ಮಾನ್ಯತೆ ಇದೆ, ಅವರಲ್ಲಿಯೂ ಪ್ರಬುದ್ಧತೆ ಇದೆ, ಅವರಲ್ಲಿಯೂ ಸೌಮ್ಯತೆ ಇದೆ, ಅವರಲ್ಲಿಯೂ ಸೌಜನ್ಯತೆ ಇದೆ, ಅವರಲ್ಲಿಯೂ ಇರತಕ್ಕಂಥ ಅಂಧಶ್ರದ್ಧೆ ಅಜ್ಞಾನಕಾರಿ ಘಟನೆಗಳಿಂದ ಆ ಒಂದು ಧಾರ್ಮಿಕ ಆಚರಣೆಯಲ್ಲಿ ಆರಾಧನೆಗೊಂಡು ಅದಕ್ಕೂ ದುಶ್ಚಟಕ್ಕೆ ಬಲಿಯಾದವರಿಗೆ ಅದರ ಮಹತ್ವವನ್ನು ಈ ಸಂದರ್ಭದಲ್ಲಿ ಜನಜಾಗೃತಿ ವೇದಿಕೆ ಮೂಲಕ ತಿಳಿಸುವಂಥ ಪ್ರಯತ್ನ ಭಾಳಷ್ಟು ವರ್ಷಗಳಿಂದ ನಡೀತಾ ಇದೆ. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ನಾನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು